ಎಚ್.ಡಿ. ಕೋಟೆ ತಾಲೂಕಿನ ಅಂಬೇಡ್ಕರ್ ಭವನದಲ್ಲಿ ಕರ್ನಾಟಕ ರಾಜ್ಯ ರೈತ ಕಲ್ಯಾಣ ಸಂಘ ಇದರ ವತಿಯಿಂದ 75ನೇ ಸ್ವಾತಂತ್ರ್ಯೋತ್ಸವ ಮತ್ತು ರೈತ ಕಲ್ಯಾಣೋತ್ಸವ ಆಚರಿಸಲಾಯಿತು. ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗುವುದರ ಮೂಲಕ ವೇದಿಕೆಯ ಗಣ್ಯರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ರೈತ ಕಲ್ಯಾಣ ಸಂಘದ ರಾಜ್ಯಾಧ್ಯಕ್ಷ ಚಂದನಗೌಡ, ಗಡಿಯಲ್ಲಿ ದೇಶವನ್ನು ಕಾಯುವವರು ಸೈನಿಕರಾದರೆ ನಾಡಲ್ಲಿ ನಮ್ಮನ್ನು ರಕ್ಷಿಸುತ್ತಿರುವವರು ರೈತ. ಆ ರೈತರಿಗೆ ನಮನವನ್ನು ಸಲ್ಲಿಸಿ ಆತನನ್ನು ಗೌರವಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಎಂದು ಅಭಿಮತ ವ್ಯಕ್ತಪಡಿಸಿದರು. ಎಚ್.ಡಿ. ಕೋಟೆ ಬಹಳ ಪುಣ್ಯವಾದ ನಾಡು. ವನಸಿರಿ ಸಂಪತ್ತು ಹೊಂದಿರುವ ಇಲ್ಲಿ ಜೀವಿಸುತ್ತಿರುವ ನಾವೇ ಪುಣ್ಯವಂತರು ಎಂದು ಹೇಳಿದರು. ಧ್ರುವನಾರಾಯಣ್ ಮಾತನಾಡಿ, ಈ ದೇಶದಲ್ಲಿ ನಾವೆಲ್ಲರೂ ನೆಮ್ಮದಿಯಿಂದ ಜೀವನ ನಡೆಸುತ್ತಿದ್ದೇವೆ ಎಂದರೆ ಅದಕ್ಕೆ ಮುಖ್ಯ ಕಾರಣ ರೈತ. ಆತ ಮಳೆ ಬಿಸಿಲು ಎನ್ನದೇ ಯಾವುದೇ ಫಲ ಅಪೇಕ್ಷೆಗಳಿಲ್ಲದೆ ದುಡಿದು ನಮ್ಮೆಲ್ಲರ ಜೀವನವನ್ನು ಉಳಿಸುತ್ತಿರುವ ರೈತರನ್ನು ಸ್ಮರಿಸುವುದು ನಮ್ಮೆಲ್ಲರ ಹೊಣೆ ಎಂದು ಹೇಳಿದರು. ನಂತರ ಮಾತನಾಡಿದ ಜಯಪ್ರಕಾಶ್ ಶಿಕ್ಕಣ್ಣ, ರೈತ ದೇಶದ ಬೆನ್ನೆಲುಬು. ಆ ರೈತನನ್ನು ನೆನೆದು ಮಾಡುವಂತಹ ಕಾರ್ಯಕ್ರಮವನ್ನು ಮಾಡುತ್ತಿರುವುದು ಬಹಳ ಅರ್ಥಗರ್ಭಿತ ಎಂದು ಹೇಳಿದರು. ಈ ಕಾರ್ಯಕ್ರಮದಲ್ಲಿ ಮಣ್ಣನ್ನು ರಕ್ಷಿಸಿ ಎಂಬ ಶೀರ್ಷಿಕೆಯ ಭಿತ್ತಿಪತ್ರವನ್ನು ಬಿಡುಗಡೆಗೊಳಿಸಲಾಯಿತು. ಕಾರ್ಯಕ್ರಮವು ಎತ್ತಿನಗಾಡಿ ಸತ್ತಿಗೆ, ಸುರಪಾನಿ, ನಾದಸ್ವರ, ಕಂಸಾಳೆ, ಚೆಂಡೆವಾದ್ಯ ಮೇಳಗಳೊಂದಿಗೆ ಕಾರ್ಯಕ್ರಮವನ್ನು ತಾಲೂಕು ಆಡಳಿತ ಭವನದಿಂದ ಮೆರವಣಿಗೆಯ ಮೂಲಕ ಬಹಳ ಉತ್ಸುಕತೆಯಿಂದ ಆಚರಿಸಲಾಯಿತು. ಕಾರ್ಯಕ್ರಮಕ್ಕೆ ಆಗಮಿಸಿದ 1000ಕ್ಕೂ ಹೆಚ್ಚು ಜನರಿಗೆ ಸಿರಾಜ್ ಅಭಿಮಾನಿಗಳ ಬಳಗದ ವತಿಯಿಂದ ಊಟದ ವ್ಯವಸ್ಥೆಯನ್ನು ಕಲ್ಪಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ರಾಜ್ಯ ರೈತ ಕಲ್ಯಾಣ ಸಂಘದ ರಾಜ್ಯಾಧ್ಯಕ್ಷ ಚಂದನಗೌಡ, ಮಾಜಿ ಸಂಸದ ಆರ್. ಋಣವನ, ಬಿಡುಗಲು ಮಠದ ಮಹದೇವ ಸ್ವಾಮೀಜಿ, ಜೆಡಿಎಸ್ ಮುಖಂಡ ಜಯಪ್ರಕಾಶ್ ಶಿಕ್ಕಣ್ಣ, ಎಚ್.ಸಿ. ನರಸಿಂಹಮೂರ್ತಿ, ಸಿರಾಜ್ ಅಭಿಮಾನಿ ಬಳಗದ ಪ್ರಸನ್ನಗೌಡ, ಸಂಶೋಧನಾ ಸಂಘದ ಅಧ್ಯಕ್ಷ ಮರಿದೇವಯ್ಯ, ಜಸೀಲಾ, ಶೈಲಾ, ರತ್ನಮ್ಮ ಹಾಗೂ ಎಲ್ಲ ರೈತ ಮುಖಂಡರು, ಸಾವಿರಾರು ರೈತರು ಕಾರ್ಯಕ್ರಮದಲ್ಲಿ ಹಾಜರಿದ್ದರು. ವರದಿ ಮಲಾರಾಮ್ ಮಹದೇವ ಸ್ವಾಮಿ. ಬುದ್ಧ ಅವರಿಗೆ ಬೋಧಿಸತ್ವದಲ್ಲಿ ಬೋಧಿ ಮರದ ಕೆಳಗಡೆ ಜ್ಞಾನೋದಯ ಆಯಿತು. ಅವರು ಬೆಳೆದಿದ್ದು ಸಿಟಿಲಿ, ವೃತ್ತಿ ಡೆವಲಪರು, ಪ್ರವೃತ್ತಿ ಹೀಗಾಗಿ ಜೀವನ ರೈತರಿಗಾಗಿ ಮುಡುಪಿಡುತ್ತಿರೋಂಥ ಈ ಸಮಾರಂಭದ ರೂವಾರಿಗಳು ಹೆಮ್ಮೆಯ ಭೂಮಿ ಪುತ್ರ ಅಂತ ಹೆಸರು ತಗೊಂಡು, ರೈತ ತಾಯಿ ಇಡೀ ನಮ್ಮ ಜೀವನನ ಕೊಡಬೇಕಂದ್ರೆ 9 ತಿಂಗಳು ಎತ್ತಿ ಒತ್ತಿ ಸಾಕಿ ನಮ್ಮನ್ನು ಇಡೀ ಜೀವನದಲ್ಲಿ ಒಬ್ಬ ಮನುಷ್ಯನಾಗಿ ಮಾಡಬೇಕಾದ ಶ್ರಮ ಅಷ್ಟೇ ಇರುತ್ತೆ. ಹಾಗಾಗಿ ರೈತರ ಬಗ್ಗೆ ಮಾತಾಡಬೇಕು ಅಂದ್ರೂ ಕೂಡ ಇಡೀ ರೈತರು ಮಾತಾಡ್ಬೋದು. ದೇಶದ ಬೆನ್ನೆಲುಬು. ಮತ್ತೊಂದು ಅವರು ಅನ್ನದಾತವರು ಸುಖಿನೋ ಭವಂತು ಅಂತ ಹೇಳ್ತೀವಿ. ನಾವು ಯಾರಿಗೆ ನಮ್ಮ ಮನೆಗೆ ಬಂದವರಿಗೆ ಊಟ ಹಾಕ್ದಾಗ ನಾವೆಲ್ಲರಿಗೂ ಅನ್ನದಾನ, ಈ ಕಾರಣ ರೈತರು. ಹಾಗಾಗಿ ಆ ಅನ್ನದಾತ ಸುಖಿನೋ ಭವಂತು ಅಂತ ಹೇಳಿದ್ರೆ ಎಲ್ಲ ರೈತರು ಕೂಡ ಭಗವಂತ ಅವರೆಲ್ಲರಿಗೂ ಕುಟುಂಬಕ್ಕೆ ಆಯುರ್ವೇದ ಕೊಡ್ಲಿ. ನಾವೆಲ್ಲ ಇಷ್ಟು ಸುಲಲಿತವಾಗಿ ಇವತ್ತು ಆರೋಗ್ಯವಾಗಿ ನಾವು ಜೀವನ ಮಾಡಬೇಕು ಅನ್ನೋದಕ್ಕೆಲ್ಲ ಕಾರಣ ನಮ್ಮ ರೈತರು. ನಮ್ಮ ರೈತರು ಅಂದ್ರೆ ನಾವು ಕೂಡ ರೈತರ ಮಕ್ಕಳು. ಈ ಶುಭ ದಿನದಂದು ವನಸಿರಿ ನಾಡೆಂದೇ ಪ್ರಖ್ಯಾತಿಯನ್ನು ಪಡ್ಕೊಂಡಿರ್ತಕ್ಕಂಥ ಎಚ್.ಡಿ. ಕೋಟೆ, ಈ ಪುಣ್ಯಭೂಮಿ, ಕರ್ಮಭೂಮಿ, ತಪಭೂಮಿಯಲ್ಲಿ ಈ ಭೂಮಿ ಮೇಲೆ ಅತಿ ಸಮೃದ್ಧಿಯಾದಂಥ ಭೂಮಿ ಅಂತ ಏನಾದ್ರು ಇದ್ದರೆ ಅದು ಈ ಪುಣ್ಯಭೂಮಿ ಎಚ್.ಡಿ. ಕೋಟೆ. ಈ ಎಚ್.ಡಿ. ಕೋಟೆ ತಾಲೂಕಿನಲ್ಲಿ ಇವತ್ತು ಈ ರಾಷ್ಟ್ರೀಯ ರೈತ ದಿನಾಚರಣೆಯ ವಿಶೇಷವಾಗಿ ನಾವು 75ನೇ ಸ್ವಾತಂತ್ರ್ಯೋತ್ಸವದ ಅಮೃತ ಮಹೋತ್ಸವದ ಸಂಭ್ರಮಾಚರಣೆಯಲ್ಲಿದ್ದೇವೆ. ಭಾಗಶಃ ನಮಗೆ ರಾಜಕೀಯವಾಗಿ ಸ್ವಾತಂತ್ರ್ಯ ಬಂತು ವಿನಃ ಈ ನಿಟ್ಟಿನಲ್ಲಿ ಇಡೀ ಭೂಮಿ ಮೇಲೆ ಒಂದೇ ಒಂದು ಸಮುದಾಯಕ್ಕೆ ಇವತ್ತಿನ ಸ್ವಾತಂತ್ರ್ಯ ಸಿಕ್ಕಿಲ್ಲ. ಬಹುಶಃ ಇಡೀ ಭೂಮಿ ಮೇಲೆ ಅತ್ಯಂತ ಶೋಚನೀಯ ಬದುಕಲ್ಲಿ ಬದುಕ್ತಿರ್ತಕ್ಕಂಥ ನನ್ನ ಅನ್ನದಾತರ ಬದುಕಲ್ಲಿ ಒಂದು ಹೊಸ ರೈತ ಕಲ್ಯಾಣೋತ್ಸವ ಈ ಪುಣ್ಯ ದಿನದಿಂದ ಪ್ರಾರಂಭ ಆಗಲಿ ಅಂತೇಳಿ ವಿಶೇಷವಾಗಿ ಈ ಶುಭ ದಿನದಂದು ಎಚ್.ಡಿ. ಕೋಟೆ ತಾಲೂಕಿನ ಹೃದಯ ಭಾಗದಲ್ಲಿರ್ತಕ್ಕಂಥ ಅಂಬೇಡ್ಕರ್ ಭವನದಲ್ಲಿ ಆ ರೈತ ಇವತ್ತೇನು ಪ್ರತಿ ತುತ್ತಿಗೂ ನಾವು ಅನ್ನದ ಋಣ ತೀರಿಸುವಂಥ ನಿಟ್ಟಿನಲ್ಲಿ ಅನ್ನದಾತರನ್ನ ಸ್ಮರಿಸುತ್ತಾ ಅವ್ರಿಗೋಸ್ಕರ ಒಂದು ವಿಶೇಷವಾಗಿ ಶುಭ ದಿನದಂದು ಅವರನ್ನು ಗೌರವಿಸ್ತಾ, ಆಶೀರ್ವದಿಸ್ತಾ, ಅವ್ರನ್ನ ಪೂಜಿಸುವಂಥ ದಿನದಲ್ಲಿ ನಾವೆಲ್ಲರೂ ಸಾಕ್ಷಿಗಳಾಗಿ ಈ ಭಾಗದ ಈ ವನಸಿರಿ ನಾಡಿನ ಕೃಷಿ ಸಾಧಕರನ್ನ ಗುರುತಿಸಿ ಅವರಿಗೆ ಒಂದು ಸನ್ಮಾನವನ್ನು ಮಾಡೋ ಮುಖಾಂತರ ಇಡೀ ನಾಡಿನ ಜನತೆಗೆ ಒಂದು ಸಂದೇಶವನ್ನು ಸಾರುವಂಥ ನಿಟ್ಟಿನಲ್ಲಿ ಮಣ್ಣಿನ ಸಂರಕ್ಷಣೆಯಿಂದ ಮನುಕುಲದ ಸಂರಕ್ಷಣೆ ಅಂತೇಳಿ ಮನುಕುಲದ ಒಂದು ಆರೋಗ್ಯಯುತವಾದಂಥ ಸಮೃದ್ಧಿಯಾದಂಥ ಬದುಕನ್ನು ಕಟ್ಟಬೇಕಾದ್ರೆ ನನ್ನ ಅನ್ನದಾತರ ಅಗತ್ಯತೆ ಭಾಳ ಇದೆ ಅಂತೇಳಿ ಈ ಸಂದರ್ಭದಲ್ಲಿ ಎಲ್ಲರ ನಾಡಿನ ಸಮಸ್ತ ಜನರ ಪರವಾಗಿ ರೈತರ ದಿನಾಚರಣೆಯನ್ನು ನಾವು ಈ ದಿನ ಇಲ್ಲಿ ಆಚರಿಸ್ತಿದ್ದೇವೆ. ವಿಶೇಷವಾಗಿ ಇವತ್ತು ಆಗಮಿಸಿರ್ತಕ್ಕಂಥ
ಮತ್ತು ಎಲ್ಲ ನನ್ನ ನಾಗರಿಕ ಪ್ರಜೆಗಳಿಗೂ ವಿಶೇಷವಾಗಿ ಎಲ್ಲ ರೈತ ಬಾಂಧವರಿಗೂ ಕೂಡ ರೈತ ದಿನಾಚರಣೆಯ ಶುಭಾಶಯಗಳನ್ನು ಹೇಳ್ತಾ ಮುಂದಿನ ದಿನದಲ್ಲಾದರೂ ರೈತರ ಬದುಕು ಪ್ರೀತಿ ವಿಶ್ವಾಸ ನಾವು ನಿಜವಾಗ್ಲೂ ಕೂಡ ಬೇರೆ ಭಾಗದಲ್ಲಿ ಸಿಗ್ಲಿಕ್ಕೆ ಸಾಧ್ಯ ಆಗಿಲ್ಲ. ಹಾಗಾಗಿ ಇವತ್ತು ಸ್ವತಂತ್ರ ಬಂದಾಗ ನಮ್ಮ ದೇಶದ ಆಹಾರ ಉತ್ಪಾದನೆ ಕೇವಲ 55 ಮಿಲಿಯನ್ ಟನ್ ಇತ್ತು. ಆಹಾರ ಉತ್ಪಾದನೆ ದೇಶದಲ್ಲಿ 55 ಮಿಲಿಯನ್ ಟನ್ ಇತ್ತು. ಆದರೆ ಇವತ್ತು 317 ಮಿಲಿಯನ್ ಟನ್ ಆಹಾರ ಉತ್ಪಾದನೆ ನಮ್ಮ ದೇಶದಲ್ಲಿ. ಅದರ ಪ್ರಪಂಚದಲ್ಲಿ ಆಹಾರ ಉತ್ಪಾದನೆಯಲ್ಲಿ ಎರಡನೇ ದೊಡ್ಡ ರಾಷ್ಟ್ರ ಭಾರತ. ಹಾಲು ಉತ್ಪಾದನೆಯಲ್ಲಿ ಮೊದಲನೇ ಸ್ಥಾನದಲ್ಲಿದ್ದೀವಿ ನಾವು. ಅಷ್ಟೇ ದನಕರುಗಳ ಸಂಖ್ಯೆ, ಜಾನುವಾರುಗಳ ಸಂಖ್ಯೆನೂ ಕೂಡ ಭಾರತ ದೇಶ ಮೊದಲನೇ ಸ್ಥಾನದಲ್ಲಿ ನಿಲ್ಲುತ್ತೆ. ಈ ರೈತರ ದಿನಾಚರಣೆ ಯಾಕಪ್ಪ ಬಂತು ಅಂದರೆ, ಈ ದೇಶದ ಪ್ರಧಾನಮಂತ್ರಿಗಳಾಗಿದ್ದಂಥ ಚರಣ್ ಸಿಂಗ್ ಅವರ ಹುಟ್ಟುಹಬ್ಬ ಇವತ್ತು. ಆ ಹುಟ್ಟುಹಬ್ಬವನ್ನೇ ರೈತರ ದಿನಾಚರಣೆಯಾಗಿ ಇವತ್ತು ದೇಶಾದ್ಯಂತ ನಾವು ಆಚರಣೆ ಮಾಡ್ತೀವಿ. ಮತ್ತು ರೈತರು ಇವತ್ತು ವ್ಯವಸಾಯದಿಂದ, ಹಿಂದೆ ವ್ಯವಸಾಯವನ್ನೇ ಅವಲಂಬಿಸಿ ಬದುಕುವಂಥ ಜನ ದೇಶದಲ್ಲಿ 80% ಇತ್ತು, 85% ಇತ್ತು ಸ್ವತಂತ್ರ ಬಂದಂಥ ಸಂದರ್ಭದಲ್ಲಿ. 85% ಬರೀ ಕೃಷಿಯಿಂದಲೇ ಬದುಕುವಂಥ ವಾತಾವರಣ ಇತ್ತು. ಆದರೆ ಇವತ್ತು 65% ಕೃಷಿ ಅವಲಂಬಿತರಾಗಿದ್ದಾರೆ. ಮತ್ತು ಉದ್ಯೋಗ ಒದಗಿಸುವಂಥ ಕ್ಷೇತ್ರ ಇದೆ. ಉದ್ಯೋಗ ಸಿಗಬೇಕಲ್ಲ, ಉದ್ಯೋಗ ಸುಮಾರು 65% ಜನರಿಗೆ ಉದ್ಯೋಗವನ್ನು ಕೊಡ್ತಕ್ಕಂಥ ಕ್ಷೇತ್ರ ಇದು ಕೃಷಿ ಕ್ಷೇತ್ರ. ಒಬ್ಬರು ಜಮೀನಿದ್ರೆ, 5 ಎಕರೆ ಜಮೀನಿದ್ರೆ ಅಲ್ಲಿ ಕೆಲಸ ಮಾಡಲಿಕ್ಕೆ ಸುಮಾರು ಜನ ಬೇಕಾಗುತ್ತೆ. ಹಾಗಾಗಿ ಅವರಿಗೆ ಪ್ರತಿಯೊಬ್ಬರಿಗೂ ಕೂಡ ಉದ್ಯೋಗವನ್ನು ಕೊಡ್ತಕ್ಕಂಥ ಒಂದು ಕ್ಷೇತ್ರ ಕೃಷಿ ಕ್ಷೇತ್ರ. ಮತ್ತು ರೈತರು ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ. ಇವತ್ತು ರೈತರು ಕಷ್ಟಪಡ್ತಾರೆ, ಈ ದೇಶದ ಜನಕ್ಕೆ ಬೇಕಾಗುವಷ್ಟು ಆಹಾರ ಉತ್ಪಾದನೆ ಮಾಡ್ತಾರೆ. ಆದರೆ ಸಮಯಕ್ಕೆ ಸರಿಯಾಗಿ ಮಳೆ ಬೀಳಬೇಕು. ಹೆಚ್ಚು ಮಳೆಯಾದ್ರೂ ಕೂಡ ಸಮಸ್ಯೆ. ಈ ಬಾರಿ ಹೆಚ್ಚು ಮಳೆಯಾಗಿ ಹತ್ತಿ ಬೆಳೆ ಇವತ್ತು ಬಹಳಷ್ಟು ಹಾನಿಯಾಗಿದೆ. ಇವತ್ತು ಹತ್ತಿ ಒಂದೇ ಅಲ್ಲ, ಮತ್ತು ಕಳೆದ ತಿಂಗಳು ಕೂಡ ಮಳೆ ಬಿದ್ದು ಕಟಾವು ಬಂದಂಥ ರಾಗಿ ಇರ್ಬೋದು, ಭತ್ತ ಇರ್ಬೋದು, ಅದು ಕೂಡ ರೈತರಿಗೆ ಹಾನಿಯಾಗಿದೆ. ಯಾಕೆಂದರೆ ರೈತ ಅದರ ಮೇಲೆ ಜೀವನ ಅವಲಂಬಿತವಾಗಿರ್ತಾರೆ. ಕಾಡು ಪ್ರಾಣಿಗಳಿಂದ ಫಸಲು ಹಾಳಾಗ್ತಕ್ಕಂಥದ್ದು, ಯಥೇಚ್ಛವಾಗಿ ಮಳೆ ಬೀಳ್ತಕ್ಕಂಥದ್ದು, ಮತ್ತು ಮಳೆ ಬೀಳದೆ ಬರ ಪರಿಸ್ಥಿತಿ ಇರ್ತಕ್ಕಂಥದ್ದು, ಹೀಗೆ ನಾನಾ ಸಮಸ್ಯೆಗಳನ್ನು ಕೂಡ ರೈತ ಎದುರಿಸಬೇಕಾಗುತ್ತೆ. ಆದರೂ ಕೂಡ ರೈತರು ಕಷ್ಟಪಟ್ಟು ಬೆಳೆ ಬೆಳೆದು ಈ ದೇಶದ ಜನರಿಗೆ ಆಹಾರವನ್ನು ಒದಗಿಸ್ತಾರೆ. ನಾವೇನಾದರೂ ರಾಜ್ಯಗಳು ದಿಸಲಿ, ರಾಜ್ಯಗಳಲ್ಲಿ ಹಾರಲಿ ಗದ್ದುಗೆ ಮುಕುಟಗಳು, ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ, ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ, ಬಿತ್ತುಳುವುದನ್ನು ಬಿಡುವುದಿಲ್ಲ.